ತಾಲೂಕಿನ ನಿಡಗಲ್ನ ಸಿಕೆಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಪುತ್ತೂರು ಗ್ರಾಮದಲ್ಲಿ ಭಾರಿ ಮಳೆ ಗಾಳಿಯಿಂದಾಗಿ ರಸ್ತೆ ಬದಿಯಲ್ಲಿರುವ ಮರಗಳು ರಸ್ತೆಗೆ ಉರುಳಿ ಬಿದ್ದಿದ್ದು ಪರಿಣಾಮವಾಗಿ ಈ ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರು ತೀವ್ರ ತೊಂದರೆಗೀಡಾದರು. ಕೊತ್ತೂರಿನಿಂದ ಪಾವಗಡ ಮುಖ್ಯ ರಸ್ತೆಗೆ ತೆರಳುವ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು ಪರಿಣಾಮವಾಗಿ ಹಾಲಿನ ವಾಹನ ಗ್ರಾಮಕ್ಕೆ ಆಗಮಿಸದೆ ಸಾರ್ವಜನಿಕರಿಗೆ ತೊಂದರೆಗೀಡಾಯಿತು. ಬೆಳಗ್ಗಿನ ಜಾವ 5 ಗಂಟೆಯಿಂದ ಸಾರ್ವಜನಿಕರು ಈ ರಸ್ತೆಯಿಂದ ಪ್ರಯಾಣಿಸಲು ಸಾಧ್ಯವಾಗದೆ ತೀವ್ರವಾಗಿ ತೊಂದರೆಗೀಡಾದರು. ಕಳೆದ 10 ವರ್ಷಗಳಿಂದ ರಸ್ತೆ ಬದಿಯ ಮರಗಳಿಂದ ಆಗಾಗ ತೊಂದರೆಯಾಗುತ್ತಿದೆ. ಅಪಾಯಕಾರಿಯಾಗಿರುವ ಮರಗಳನ್ನು ತೆರವುಗೊಳಿಸಲು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದರೂ ಸಂಬಂಧಪಟ್ಟವರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದರಿಂದಾಗಿ ಮಳೆಗಾಲ ಆರಂಭವಾಯಿತೆಂದರೆ ಸಾರ್ವಜನಿಕರು ನಿತ್ಯ ನರಕ ಅನುಭವಿಸಬೇಕು ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದರು. ಗ್ರಾಮದಿಂದ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು, ಅನಾರೋಗ್ಯ ಪೀಡಿತರು ರಸ್ತೆ ಸಮಸ್ಯೆಯಿಂದ ತೊಂದರೆಗೀಡಾಗುತ್ತಿದ್ದಾರೆ. ಏನಾದರೂ ತುರ್ತು ಆರೋಗ್ಯ ಸ್ಥಿತಿಯಲ್ಲಿ ಆಂಬ್ಯುಲೆನ್ಸ್ ಇಲ್ಲಿಗೆ ಬರುವ ವೇಳೆ ಇಂತಹ ಘಟನೆ ನಡೆದರೆ ಜನರು ಏನು ಮಾಡಬೇಕು ಎಂದು ಇಲ್ಲಿನ ಹಿರಿಯ ನಾಗರಿಕರು ಪ್ರಶ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಕೊಂಡಪ್ಪ ಜಯರಾಮ್, ಹನುಮಂತರಾಯ, ಉಪಾಧ್ಯಕ್ಷರಾದ ಮಮತಾ ನಾಗರಾಜ್ ಮತ್ತು ಗ್ರಾಮಸ್ಥರು ಹಾಜರಿದ್ದರು. ವರದಿ ನಂದೀಶ್ ಕೊತ್ತೂರ್, ನಡಿಗಲ್ ಹೋಬಳಿ. ನಮಸ್ತೆ ಸರ್, ಇದು ಬರ್ತಾ ಇರೋದು ಸಿಕೆಪುರ ಗ್ರಾಮ ಪಂಚಾಯತಿ ಕೊತ್ತೂರು ಗ್ರಾಮ. ಇದೊಂದೇ ಮುಖ್ಯ ರಸ್ತೆ ಇರೋದು ನಮಗೆ. ಈ ರಸ್ತೆನಲ್ಲಿ ಮರಗಳು ಬಿದ್ದೋಗ್ಬಿಟ್ರು. ರಾತ್ರಿ 2 ಗಂಟೆ ರಾತ್ರಿ ಮಳೆ ಗಾಳಿ ಎದ್ದು ಬಿದ್ದಿರೋದು. ಇಲ್ಲಿವರೆಗೂ ಯಾರು ಗಮನ ಹರಿಸ್ತಾ ಇಲ್ಲ. ಸಂಬಂಧಪಟ್ಟ ಗ್ರಾಮ ಪಂಚಾಯತಿ PDO ಫೋನ್ ಎತ್ತಾ ಇಲ್ಲ. ಆಮೇಲೆ ಇಂಜಿನಿಯರ್ ಅವ್ರಿಗೆ ಹೇಳಿದ್ರೆ ಅವರು ನಮ್ಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ತಾರೆ. ಸಂಪರ್ಕನೇ ಫುಲ್ ಬಂದಾಗಿದೆ. ಯಾರು ಮಕ್ಕಳು ಸ್ಕೂಲ್ಗೆ ಹೋಗಿಲ್ಲ. ಇದನ್ನ ಕ್ಲಿಯರೆನ್ಸ್ ಮಾಡಿಸಕ್ಕೆ ಸುಮಾರು ಮಧ್ಯಾಹ್ನ ಆಗ್ಬೋದು. ಇವತ್ತು ಸುಮಾರು ಕಡೆ JCBಗಳಿಗೆ ಇನ್ನೊಂದಕ್ಕೆಲ್ಲ ಫೋನ್ ಮಾಡಿದ್ವಿ, ಯಾರು ಸಿಗ್ತಾ ಇಲ್ಲ. ಸಂಬಂಧಪಟ್ಟ ಗ್ರಾಮ ಪಂಚಾಯತಿ PDO ಫೋನ್ ತೆಗಿತಾ ಇಲ್ಲ. PRD ಇಂಜಿನಿಯರ್ AW ಸುರೇಶ್ ಅವರಿಗೆ ಬೆಳಗ್ಗೆ 6 ಗಂಟೆಗೆ ಫೋನ್ ಮಾಡಿ ನಮ್ಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ತಾರೆ. AW ಇವರು PWD ಹೇಳಿದ್ರೆ ಅನಿಲ್ ಕುಮಾರ್ ಅವ್ರನ್ನ ನಮ್ಗೆ ಸಂಬಂಧಪಟ್ಟಿಲ್ಲ, ಫಾರೆಸ್ಟ್ ಗೆಳ್ತಿ ಅಂತಾರೆ. ಫಾರೆಸ್ಟ್ನವ್ರು ಇದುವರೆಗೂ ಸ್ಪಂದಿಸಿಲ್ಲ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಇದು ಹಳ್ಳ ಬೇರೆ ಹರಿತಾ ಇದೆ, ನೀರು ಮರಳು ಬಿದ್ದಿದೆ. ಸುಮಾರು ಅರ್ಧ ಕಿಲೋಮೀಟರ್ ಜಾಮ್ ಆಗಿದೆ. ದಯವಿಟ್ಟು ಇದನ್ನು ಸ್ವಲ್ಪ ಯಾರ ಕಡೆ ಗಮನಿಸಬೇಕು ಅಂತೇಳಿ ಹೇಳ್ತಿದ್ದೀವಿ. ಹೋರಾಟಕ್ಕೆ ಬಹಳ ತೊಂದರೆ ಆಗಿದೆ. ಅದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಬೆಳಗ್ಗೆನೇ ಒಂದು ಈ ಸಾರ್ವಜನಿಕವಾಗಿ ಏನಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಅಂತ ಒಂದು ಸಮಸ್ಯೆಗಳಿಗೆ ಹಾಲಿನ ವ್ಯಾನ್ ಬಂದಿಲ್ಲ, ಇಂಪಾರ್ಟೆಂಟು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಈ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳು ಏನಿದಾರೋ ಅಂಥವ್ರಿಗೆ, ಮತ್ತೆ ಇನ್ನೊಂದು ಏನನ್ನ ಅನಾರೋಗ್ಯದಿಂದ ಬಳಲ್ತಿಂದ ಅಂಥವ್ರಿಗೆ ಆಂಬುಲೆನ್ಸ್ ವ್ಯವಸ್ಥೆ. ಜೊತೆಗೆ ಇಲ್ಲಿ ಈ ರಸ್ತೆ ಕುಂದೋಗಿದೆ. ಇಲ್ಲಿ ಯಾವುದೇ ರೀತಿಯಾದ ಇಲ್ಲಿ ಏನಪ್ಪ ಅಂತಂದರೆ ಈ ಗ್ರಾಮ ಪಂಚಾಯತಿ ಅನ್ನೋದೊಂದು ಭಾಳ ನಿರ್ಲಕ್ಷ್ಯ ಧೋರಣೆ ಆಗಿದೆ. ಗ್ರಾಮ ಪಂಚಾಯತಿಯಲ್ಲಿ PDO ಆಗಿರ್ಬೋದು, PDO ಇಂಪಾರ್ಟೆಂಟ್ PDOಗೆ ಒಂದು 5-6 ಸರಿ ದೂರವಾಣಿ ಮುಖಾಂತರ ಮಾತಾಡಿದ್ರೆ ಸಮೇತನೂ PDO ಫೋನು ನಿರ್ಲಕ್ಷ್ಯತೆಯಿಂದ ಫೋನ್ ಇದುವರೆಗೂ ಫೋನ್ ಯಾರ್ದು ಎತ್ತಿಲ್ಲ. ಆದ್ದರಿಂದ ದಯಮಾಡಿ ಇದಕ್ಕೆ ಯಾರು ಸಂಬಂಧಪಟ್ಟಂತ ಅಧಿಕಾರಿಗಳು, ಇಲಾಖೆಯವರು ಏನಿದಾರೋ ಇದಕ್ಕೆ ಜರಾರು ಒತ್ತಾಗಿ ಒಂದು ವ್ಯವಸ್ಥೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಗ್ರಾಮದ ಒಂದು ಮುಖ್ಯಸ್ಥನಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.